ನೋಡಿ, ಇವತ್ತು ನಾವು ಕೊಟ್ಟೆ ಕಡುಬು ಅಂತ ಹೇಳ್ತೇವೆ ಅಥವಾ ಗುಂಡ ಅಂತ, ನಾವೆಲ್ಲ ಗುಂಡ ಅಂತ ಹೇಳುದು. ಆಯ್ತಾ? ಈ ಕಡೆ ಉಡುಪಿ ಕುಂದಾಪುರ ಭಾಗದಲ್ಲಿ ಇದಕ್ಕೆ ಕೊಟ್ಟೆ ಕಡುಬು ಅಂತ ಹೇಳ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಹೇಗೆ ಮಾಡೋದು ಅಂತಂದರೆ ನೋಡಿ, ಇದು ಹಲಸಿನ ಎಲೆ, ಹಲಸಿನ ಮರದ ಎಲೆ. ಈ ಎಲೆಯನ್ನು ಚೆನ್ನಾಗಿ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಆ ನಂತರ ಅದನ್ನು ಈ ಹಿಡಿಸುಡಿಯ ಕಡ್ಡಿ ಮುಖಾಂತರ ಅಥವಾ ಬೇರೆ ನಿಮ್ಮ ಹತ್ರ ಸಣ್ಣ ಸಣ್ಣ ಕಡ್ಡಿಗಳು ಉಂಟು ಅಂತಂದರೆ ಆ ಕಡ್ಡಿಯಿಂದನೂ ಅದನ್ನು ನಾವು ಒಂದು ಲೋಟೆಯ ಆಕಾರಕ್ಕೆ ಅದನ್ನು ಮಾಡಿಟ್ಟು ಅದರ ಒಳಗಡೆ ಮತ್ತೆ ಇಡ್ಲಿಯ ಬಂಧವನ್ನೇ ಹಾಕಿ, ಅದು ಇಡ್ಲಿ ಹೇಗೆ ಮಾಡೋದು ಗೊತ್ತುಂಟಲ್ಲ, ಅದನ್ನು ನಾನು ಹೇಳುವುದಿಲ್ಲ. ಕೊಟ್ಟೆ ಕಡುಬು ಅಂದರೆ ಈ ಗುಂಡ ತಯಾರಿಸುವುದು ಹೇಗೆ ಅನ್ನೋದನ್ನು ಈಗ ನಾವು ನೋಡೋಣ. ನೋಡಿ, ಇದು ತಯಾರು ಮಾಡಿದಂತಹ ಒಂದು ಗುಂಡ. ನೋಡಿ, ಇದು ಗುಂಡಣ್ಣ, ಕೊಟ್ಟೆ ಕಡುಬು ಅಂತ ಹೇಳ್ತಾರೆ. ಗುಂಡ ಅಥವಾ ಕೊಟ್ಟೆ ಕಡುಬು, ನಾನು ಗೌರವದಿಂದ ಗುಂಡಣ್ಣ ಅಂತ ಕರಿತೇನೆ. ಅಂತಂದ್ರೆ ಒಂದೇ ಅಳತೆಯ ಹೆಚ್ಚು ಕಡಿಮೆ, ಅಂದ್ರೆ ಪ್ರಕೃತಿಯಲ್ಲಿ ಒಂದೇ ಅಳತೆಯದ್ದು ಸಿಗ್ತದ, ಆದ್ರೂ ಸಾಮಾನ್ಯವಾಗಿ ಒಂದೇ ಅಳತೆಯದ್ದು ಅಂತ ಹೆಕ್ಕಿಕೊಳ್ಳುವುದು. ಈ ತರ ಹೆಕ್ಕಿ ಇಟ್ಟಿದ್ದಾರೆ. ನೋಡಿ, ಇವರು ನಮ್ಮ ಭಾಸ್ಕರ್ ರಾಯರು, ಶಿತ್ಲ ಭಾಸ್ಕರ್ ರಾಯರು ಅಂತ ಇವ್ರ ಹೆಸರು. ಇವರು ನಿಷ್ಣಾತರು, ಅದನ್ನು ಮಾಡ್ತಾರೆ. ನೋಡಿ ನೋಡಿ, ಎರಡು ಎಲೆಯನ್ನು ಈ ಥರ ಮಾಡಿ ಅದರ ಕೊಡಿ ಮೇಲೆ ಇರಬೇಕು, ಕಡೆ ನೋಡಿ ಎರಡನ್ನು ಈ ಥರ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟು ಹಿಡಿಸುಡಿ ಕಡ್ಡಿಯನ್ನು ಇಲ್ಲಿ ನಾವು ಉಪಯೋಗ ಮಾಡಿದ್ದೇವೆ. ಉಪಯೋಗ ಮಾಡಿದ್ದಲ್ಲ, ಇದು ಹೊಸ ಹಿಡಿಸುಡಿ ಕಡ್ಡಿ ಅಥವಾ ಬಿದಿರಿನ ಇದರಲ್ಲೂ ಮಾಡಬಹುದು ಅಂತ ಹೇಳ್ತಾರೆ, ಇವರು ಹೇಳಿದ್ದಾರೆ ಹಾಗೆ. ನೋಡಿ, ನೆಕ್ಸ್ಟ್ ಈ ಥರ ನೋಡಿ, ಅದರ ನೈಸ್ ಹೊರ ಭಾಗಕ್ಕೆ ಬರಬೇಕು, ಸ್ವಲ್ಪ ದೊರಗಿನ ಭಾಗ ಒಳಭಾಗಕ್ಕೆ ಇರಬೇಕು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಇದಿಷ್ಟು ಅದರ ಬುಡ ತಯಾರಾಯಿತು, ಎರಡು ಎದುರು. ಇದನ್ನಿನ್ನು ಯಾವ ಥರ ಮಡಿಚಿ ಮಾಡುವುದು ಅನ್ನೋದನ್ನು ನೋಡುವ. ನೋಡಿ, ಈ ಥರ ನೋಡಿ, ಇಲ್ಲಿ ಎರಡು ವಿಧಾನ ಉಂಟು. ಒಂದು ತಳಭಾಗಕ್ಕೆ ಅದು ಒಳಗಡೆ ಕಡ್ಡಿ ಇರುವ ಹಾಗೆ ಇಟ್ಟಿದ್ದಾರೆ, ಯಾಕೆಂದರೆ ಅದು ಗಟ್ಟಿಯಾಗಿ ತಳ ಇರಬೇಕಲ್ಲ, ಇಲ್ಲದಿದ್ದರೆ ಬಿಡಿಸಿ ಹೋದರೆ ಅಂತ ಹೇಳಿಬಿಟ್ಟು. ಮತ್ತಿನ ಸುತ್ತಿಗೆ ಆಗುವಾಗ ನೋಡಿ, ಹೊರಗಡೆ ಅದರ ಇದು ತೆಗಿಲಿಕ್ಕೆ ಸುಲಭ ಆಗುವ ಹಾಗೆ ಆ ಥರ ಮಾಡಿದ್ದಾರೆ. ಅದು ಹೇಗೂ ಮಾಡ್ಬೋದು, ನಮ್ಮ ಅನುಕೂಲ. ಅಂತೂ ಏನು ಈ ಗುಂಡಣ್ಣ ತಯಾರಾದ ಮೇಲೆ ತಿನ್ನುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಆದಷ್ಟು ಕಡ್ಡಿಯನ್ನು ಎಲ್ಲವನ್ನು ತೆಗೆದು ಸರಿಯಾಗಿ ತೆಗೆದಿದ್ದೇವೆ ಅಂತ ನೋಡಿ ಪರಾಮರ್ಶನೆ ಮಾಡಿ ಮತ್ತೆ ನಾವು ತಿನ್ನುವುದು ಭಾಳ ಒಳ್ಳೆಯದು. ನೋಡಿ, ಈ ಥರ ಈಗ ಎರಡು ಕಡೆ ಆಯಿತು. ಇನ್ನೀಗ ಉಳಿದ ಒಂದು ಕೊನೆಯ ಭಾಗ, ಕೊನೆಯಲ್ಲ ಮೂರನೇ ಇದು, ಆನಂತರ ಕೊನೆಯದು. ನೋಡಿ, ಇನ್ನು ಕೊನೆಯ ಇದನ್ನು ಮುಚ್ಚಿ ಬಿಡುದು. ಭಾಳ ಜಾಗ್ರತೆ ಬೇಕು. ಎಲೆ ಇದು ಸ್ವಲ್ಪ ದಪ್ಪ ಎಲೆ, ಅದರಿಂದ ಬೇಗ ಹರಿಯುವುದಿಲ್ಲ. ಕೆಲವೆಲ್ಲ ಎಲೆಗಳು ಬೇಗ ಹರಿಯುತ್ತದೆ. ನೋಡಿ, ಈಗ ಇದು ಗುಂಡಣ್ಣ ತಯಾರಾಯಿತು. ನೋಡಿ, ಒಳಗಡೆ ಈ ಥರ ಕಾಣಿಸ್ತದೆ. ಈ ಥರ ನೋಡಿ, ಇದರಲ್ಲಿ ಹೆಚ್ಚು ಕಡಿಮೆ ಒಂದು ಲೋಟದಷ್ಟು, ನಮ್ಮ ಸಾಮಾನ್ಯ ಲೋಟ ಉಂಟಲ್ಲ ಆ ಲೋಟದಷ್ಟು ಇದರಲ್ಲಿ ಹಿಡಿತದೆ.
ಒಳ್ಳೆ ಚೆನ್ನಾಗಿ ಬಂದಿದೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಇನ್ನು ನೋಡಿ, ಇಲ್ಲಿ ಭಾಳಷ್ಟು ಎಲೆಗಳುಂಟು. ಸಾಮಾನ್ಯ ಮಟ್ಟಿಗೆ ಒಂದು 6-7 ಜನಕ್ಕೆ ಹೊಟ್ಟೆ ತುಂಬ ತಿನ್ನುವಷ್ಟು ಗುಂಡಣ್ಣ ಸಿಗ್ತಾರೆ. ನೋಡಿ, ಈ ಥರ ಒಂದು ಸುಂದರವಾಗಿ ಮಾಡುವುದು. ನಮಗೆ ಅದು ಕೂಡ ಬೇಕಲ್ಲ, ಚಂದ ಕಾಣಬೇಕು ಎಲ್ಲ, ಆ ಥರ ಎಲ್ಲ ಉಂಟು. ನೋಡಿ, ಇದು ಈ ಥರ ಈಗ ಕರೆಕ್ಟ್ ಆಯಿತು. ಇದರ ಒಳಗಡೆ ಬಂದ ಹಾಕೋದು, ಮತ್ತು ಅದನ್ನು ಹೀಗೆ ನಿಲ್ಲಿಸಿ ಇಡುವುದು. ನೋಡಿ, ಕುಕ್ಕರಿನ ಒಳಗಡೆ ಅಲ್ಲಿಗೆ ಅದು ಏನು ಬೇಯಲಿಕ್ಕೆ ಶುರುವಾಗ್ತದೆ. ಇದು ಕೂಡ ಅದೇ ಥರ, ಅದನ್ನು ಕಟ್ ಮಾಡಿ ಒಂದು ಇದನ್ನು ಇಡುವುದು, ಮತ್ತು ಉಳಿದದ್ದನ್ನು ಕಟ್ ಮಾಡೋದು. ಅದು ಆ ಥರ ಕೆಲವರು ಎಲ್ಲ ತೆಗಿತಾರೆ, ಅಂತೂ ಅವರವರ ಅನುಕೂಲ ಹಾಗೆ. ಇದೆಲ್ಲ ಏನು ಅಂತಂದರೆ, ಈ ಎಲೆಯಿಂದ, ಅರಸಿನದ ಎಲೆಯಿಂದ ಮಾಡ್ತಾರೆ. ಈ ಥರ ಹಲಸಿನ ಮರದ ಎಲೆಯಿಂದ, ಅದೇ ಗುಂಡ ಅಥವಾ ಕೊಟ್ಟೆ ಕಡುಬು, ಇದೆಲ್ಲ ಮುಖ್ಯವಾಗಿ ಅದರ ಒಂದು ಸುವಾಸನೆ, ಅದೊಂದು ಹೊಸ ರೀತಿಯ ಒಂದು ಪರಿಮಾಣವನ್ನು ಕೊಡ್ತದೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ. ಅದು ಹೌದಾಗಿರಲೂಬಹುದು. ಈಗಿನ ತುಂಬ ಪ್ರಶ್ನೆ ಮಾಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಅದನ್ನು ಹೌದೇ ಹೌದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಬಹಳ ಕಾಲದಿಂದನೂ ಇಂಥದ್ದು ನಡೀತಾ ಇದೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ, ಅವರವರ ನಂಬಿಕೆ. ಅಂತೂ ಬಹಳ ರುಚಿಕರವಾದಂತಹ ಒಂದು ಖಾದ್ಯ, ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ. ಹಾಗೆ ಈ ಥರ ಗುಂಡ ಮಾಡುವುದು, ಇದು ಹೆಚ್ಚಿನವರು ನಮ್ಮ ಈ ಭಾಗದಲ್ಲಿ ಬಹಳಷ್ಟು ಮಂದಿಗಳಿಗೆ ಗೊತ್ತುಂಟು. ಕೆಲವೊಮ್ಮೆ ಗೊತ್ತಿಲ್ಲದವರು ಅಂಗಡಿಯಿಂದ ತಗೊಳ್ತಾರೆ. ಸೊ ಒಳ್ಳೆಯ ಒಂದು ಖಾದ್ಯ. ನಮಸ್ತೆ ಗೆಳೆಯರೇ.